ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಕಿನ್ಯ ಇಂದತ್ತ 51ನೇ ವರ್ಷದ ಕಲಾ ಕಾರ್ಯಕ್ರಮಕ್ಕೂ ನಮ್ಮೊಟ್ಟಿಗೆ ಸಹಕಾರ ಕೊರ್ರ ವೈದ್ಯನಂಚಿನ ಪುಗರ್ತದ ಭಾಗವತರು ಶ್ರೀಯುತ ಗಿರೀಶ್ ರೈ ಕಕ್ಕೆ ಪದವು ಈ ಮೇರೆಗೆ ಸಂಘದ ಬತ್ತಿಡ್ದು ಶಾಲು ಪಾಡ್ದು ನಮ್ಮ ಒಂದು ಎಲ್ಲಿಯ ಅಭಿನಂದನೆಯನ್ನು ಕೊರೊಂದಿಲ್ಲ. ಪ್ರತಿ ವರ್ಷ ಬತ್ತ ನನಗೆ ಕಾರ್ಯಕ್ರಮಕ್ಕೂ ಸಹಕಾರ ಕೊರ್ಪೇರು ಶ್ರೀಯುತ ಗಿರೀಶ್ ರೈ ಕಕ್ಕೆ ಪದವು ಪುಗರ್ತದ ಭಾಗವತರು ಅಂಚನೆ ಹಿಮ್ಮೇಳೋಡು ಮದ್ದಳೆ ಚೆಂಡೆಡು ಸಹಕಾರ ಕೊರೊಂದುಲ್ಲೇರು ಶ್ರೀಯುತ ಮಯೂರ್ ನಾಯ್ಕ ಬಕ ಶ್ರೀಯುತ ಸುಮಿತ್ ಕಿನ್ನಿ ಕಂಬಳ ಮೊಕ್ಲಿಗಳ ನಮ್ಮ ಅಭಿನಂದನಾ ಗೌರವ ಮಯೂರ್ ನಾಯ್ಕ ಶ್ರೀಯುತ ಸುಮಿತ್ ಕಿನ್ನಿ ಕಂಬಳ ಮದ್ದಳೆಡು ಸಹಕಾರ ಕೊರೊಂದುಲ್ಲೇರು ಶ್ರೀಯುತ ಸುಮಿತ್ ಕಿನ್ನಿ ಕಂಬಳ ಚಕ್ರ ತಾಳಡು ಶ್ರೀಯುತ ರಾಜೇಂದ್ರ ಕೃಷ್ಣ ಇಬರೆಗಳ ನಮ್ಮ ಒಂದು ಎಲ್ಲಿಯ ಗೌರವಾರ್ಪಣೆ ಶ್ರೀಯುತ ರಾಜೇಂದ್ರ ಕೃಷ್ಣ ಅಂಚನೆ ಹನುಮಂತ ಒಡ್ಡೋಲಗದ ಹನುಮಂತ ಪಾತ್ರಧಾರಿ ಶ್ರೀಯುತ GM ಶ್ರವಣ್ ಆಚಾರ್ಯ ಸುರತ್ಕಲ್ ಇಮೆರ್ಲ ಬತ್ತದು ನಮ್ಮ ಒಂಜಿ ಗೌರವವನ್ನು ಸ್ವೀಕಾರ ಮನ್ಪಡು ಪಣದಕ್ಕೆ ಏನೊಂದಿಲ್ಲ ಬಾರಿ ಪೊರ್ಲುದ ಒಡ್ಡೋಲಗದ ಪರಂಪರೆದ ವೇಷವನ್ನು ನಮ್ಮ ಎದುರು ತೋಜೆಯರು ಶ್ರೀಯುತ ಶ್ರವಣ್ ಆಚಾರ್ಯ ಸುರತ್ಕಲ್ ಅಭಿನಂದನೆಗಳು. ಅಂಬರು ಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯೇ ಅಂಬುನಿಧಿಯಾತ್ಮದಿಗೆ ಕೈ ಮುಗಿದು ಅಂಬುಜ ಸಲವಾಣಿಯರ ಪಾದಾಮುಜಗೆ ಪಡಮಡುತ್ತ ವರ್ಣಿಪಿನಿ ಕಥಾಮೃತವ
ಭಲೆರೆ ಪರಾಕ್ರಮ ಗಂಠೀರ ಅಲ್ಲಿರೇನಯ್ಯ ಇರುವಂತ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಮಹಾಪ್ರಭು ಎಂದು ಕೇಳಿದ ಹಾಗೆಂದುಕೊಳ್ಳಬಹುದು. ಬಂದಂತ ಕಾರ್ಯ ಅನೇಕವಿದೆ. ಧರಣಿ ಪಾಲಕ ಕೇಳು ಧರಣಿ ಪಾಲಕ ಕೇಳು ಸುರಪಾಲ ನಾಕದೋಳು ನೆರಹಿಸುತ್ತ ನೆರೆದಿರುವ ಮೇರೆ ವೈಭವದಿ ವರುಣ ವಾಯು ಕುಬೇರ ವರುಣ ವಾಯು ಕುಬೇರ ನಿರುತಿ ಮೊದಲಾದವರ ನೆರವಿಯೋಳು ನುಡಿದಾಗ ಮಲದಿರವ ತೆರದಿ ನಮೋ ಜಗದ್ರಕ್ಷಕ, ಪರಿಪಾಲಿಸು ತಂದೆ, ಪರಿಪಾಲಿಸು. ಸುಮನಸರೇ, ಸ್ವರ್ಗ, ಮರ್ತ್ಯ, ಪಾತಾಳ ಎಂಬ 3 ಲೋಕಗಳಲ್ಲಿಯೂ ಶ್ರೇಷ್ಠವಾಗಿರುವಂತಹ ಲೋಕ ಅದು ಈ ಸ್ವರ್ಗಲೋಕ. ಅದರಲ್ಲಿಯೂ ಈ 4 ಲೋಕದ ಅಧಿಕಾರವನ್ನು ಪಡೆದುಕೊಂಡಿರುವಂತಹ ನಾನೇ ಭಾಗ್ಯಶಾಲಿ ಎಂಬುದಾಗಿ ಭಾವಿಸಿಕೊಂಡವನಿದ್ದೇನೆ. ಹುಟ್ಟಿದಂತಹ ವ್ಯಕ್ತಿಯಲ್ಲಿ ಹಠ, ಛಲ, ದೃಢ ನಿರ್ಧಾರ, ಸಾಹಸ ಎಂಬುದಿದ್ದರೆ ಆತ ಏನನ್ನು ಸಾಧಿಸಬಲ್ಲ ಎಂಬಂತಹ ಮಾತಿಗೆ ಈ ದೇವೇಂದ್ರನ ಜೀವನವೇ ಜ್ವಲಂತ ಸಾಕ್ಷಿಯಾಗಿ ಹೋಗಿದೆ. ಪುರಂದರ ನಾಮಕನಾಗಿರುವಂತಹ ನಾನು ಶತ ಅದ್ವರಗಳನ್ನು ಮಾಡಿ ತ್ರಿಮೂರ್ತಿಗಳ ಮನವನ್ನು ಮೆಚ್ಚಿಸಿ ಈ ಸ್ವರ್ಗಲೋಕದ ಅಧಿಕಾರವನ್ನು ಪಡೆದುಕೊಂಡವನಿದ್ದೇನೆ. 3 ಮೂರ್ತಿಗಳೇ ಈ ಸ್ಥಾನಕ್ಕೆ ನನ್ನನ್ನು ನೇಮಿಸಿದವರಿದ್ದಾರೆ. 1 ಮನ್ವಂತರದವರೆಗೆ ನಾನೇ ದೇವೇಂದ್ರ ಎಂಬುದನ್ನು ಕಲ್ಪಿಸಿಯಾಗಿದೆ. ನೋಡಬಾರದೆ ನಮ್ಮಿದಾಗಿರುವಂತಹ ಈ ಸ್ವರ್ಗಲೋಕದ ವೈಭವವನ್ನು ಏರುವುದಕ್ಕಾಗಿ ಐರಾವತ, ಕೈಯಲ್ಲಿ ಹಿಡಿಯುವುದಕ್ಕಾಗಿ ವಜ್ರಾಯುಧ, ಸಂಚರಿಸುವುದಕ್ಕಾಗಿ ಉಚ್ಛ್ರೈಷವಸು, ಕಲ್ಪಿಸಿದನ್ನು ಕೊಡುವಂತಹ ಕಲ್ಪವೃಕ್ಷ, ಕಾಮಿಸಿದನ್ನು ಕೊಡುವಂತಹ ಕಾಮಧೇನು, ಚಿಂತೆಯನ್ನು ದೂರೀಕರಿಸುವಂತಹ ಚಿಂತಾಮಣಿ, ಹಾಗೆಯೇ ಮನಸ್ಸಿಗೆ ಮನೋರಂಜನೆಯನ್ನು ನೀಡುವುದಕ್ಕಾಗಿ ತುಂಬುರ ಚಿತ್ರಸೇನರ ಗಾಯನ, ಅದಕ್ಕೆ ಸರಿಯಾಗಿ ಹೆಜ್ಜೆಗಾರಿಕೆ ನೀಡುವಂತಹ ರಂಭಾದಿ ನಾರಿಯರ ನರ್ತನ, ಇಷ್ಟೆಲ್ಲ ಸುಖಭೋಗಗಳನ್ನು ಅನುಭವಿಸುತ್ತಿರುವಂತಹ ನಮಗೆ ಒಂದು ಚಿಂತೆ ಸದಾ ಕಾಡುತ್ತಾ ಬಂದಿದೆ ಅಲ್ಲ ಸುಮನಸರೇ? ಸುಮನಸರೇ, ಕೇಳಿದಿರಿ ಸುಮನಸರೇ, ನಳಿನ
ಹಾದಿಯೇನಿದಕ್ಕೆ ಕೇಳಿದಿರೇ ಸುಮನ ಸರಜ್ಞ ಆ ಆ ಇಷ್ಟೆಲ್ಲ ಸುಖಭೋಗಗಳನ್ನು ನಮಗೆ ಅನುಭವಿಸುವುದಕ್ಕೆ ಅವಕಾಶ ಇದ್ದರೂ ಕೂಡ ಒಂದು ಚಿಂತೆ ನಮ್ಮನ್ನು ಸದಾ ಕಾಡುತ್ತಾ ಬಂದಿದೆ. ಬೇರೆ ಏನೂ ಅಲ್ಲ, ಹಿರಿಯವೇ ಮಕ್ಕಳಾಗಿರುವಂತಹ ಆ ದಾನವರು ಕೆಟ್ಟ ಬೀಜ ಸುಟ್ಟರೂ ಮತ್ತೆ ಮೊಳಕೆ ಬಂದಂತಹ ರೀತಿಯಲ್ಲಿ ನಮ್ಮದಾಗಿರುವಂತಹ ಸ್ವರ್ಗಲೋಕವನ್ನು ವಶಪಡಿಸಬೇಕೆಂಬಂತಹ ಉದ್ದೇಶವನ್ನಿರಿಸಿ ಅಜನನ್ನು ಹರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಆಗಾಗ ಈ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡುತ್ತಾ ಬಂದವರಿದ್ದಾರೆ. ಒಂದೊಮ್ಮೆಗೆ ಕೈ ಸೋತಂತೆ ನಾವು ನಟಿಸಿದರೂ ಕೂಡ ತ್ರಿಮೂರ್ತಿಗಳ ಸಹಾಯದಿಂದಲೂ ಆದಿಮಾಯ ಕೃಪೆಯಿಂದಲೂ ಮತ್ತೆ ಈ ಸ್ವರ್ಗಲೋಕದ ಅಧಿಕಾರವನ್ನು ನಾವು ಪಡೆದುಕೊಂಡವರಿದ್ದೇವೆ. ಹಾಗೆಯೇ ಸುಮನಸರೇ, ಈ ಸುಧರ್ಮ ಸಭೆಯಲ್ಲಿ ಇಂದಿನ ದಿವಸ ನಿಮ್ಮಲ್ಲೇ ನಾನು ಪ್ರಶ್ನಿಸುತ್ತಾ ಇದ್ದೇನೆ. ಮುಂದೊಂದು ದಿನ ಆ ಕಳರ ಯುದ್ಧ ನಮ್ಮ ಮೇಲೆ ಆಯಿತು ಅಂತಾದರೆ ನೀವೆಲ್ಲವರು ಸನ್ನದ್ಧರಾಗಿದ್ದೀರಿದ್ದಾನೆ. ಏನು ನಿಮ್ಮ ಅಭಿಪ್ರಾಯ? ಸುರಲಾಲಿಸಯ್ಯ ತಾತಕದ ದಿನದ ದಿಮಿತ ದಿನದ ತಕದ ದಿನದ ದಿಮಿತ ದಿನದ ತಕದ ದಿನದ 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 ಹರಿಹರ ಜನ ಜನ ಕರುಣ ದಿನಮಗಿನ್ನು ತುಳ್ಳರ ಭಯವಿಲ್ಲವೇ? ಅಗ್ನಿ, ನಮ್ಮ ಅಮರಲೋಕದ ಅಮರ ಸಿಂಹಾಸನವನ್ನು ಬಯಸಿ ಆ ದಾನವರು ದಾಳಿಟ್ಟರೆ ಅವರನ್ನು ನೇರವಾಗಿ ಯಮಪುರಕ್ಕೆ ಹಚ್ಚುತ್ತೇವೆ. ಧೈರ್ಯಸ್ಥನಾಗು. ಶಹಬ್ಬಾಸ್, ಇನ್ನೇನು ಹೇಳುವೆ? ಸುರದಲು ಕಲ್ಪದರು ಹಳ್ಳವನಿಗಿದರು. ವರುಣ, ಸಿಹಿ ಇದ್ದಲ್ಲಿ ಗಿಡಗಳು ಮುಟ್ಟುವಂತೆ ಈ ನಾಗರ ಸಂಪತ್ತನ್ನು ಬಯಸಿ ಆ ರಾಕ್ಷಸರು ಬಂದರೆ ಅವರನ್ನು ನಾನು ಮಾಡ್ತೇನೆ. ಬಿಡುಗಂತೆ. ಸಂತೋಷವಾಯಿತು. ಇನ್ನೇನು ಹೇಳು? 3 ವರ್ಷಗಳ
ಕುಬೇರ ನಮ್ಮ ಅಮಿತವಾದ ಸಂಪತ್ತನ್ನು ಬಯಸಿ ವರಬಲಾನ್ವಿತರಾಗಿ ದಾನವರು ಬರುವುದು ಸಹಜ, ಹೌದು ಸ್ವಾಭಾವಿಕ. ಹೌದು. ಎಲ್ಲಿಯಾದರೂ ಇನ್ನು ಮುಂದೆ ಬಂದರೆ ನಾನಿದ್ದೇನೆ, ಬಿಡು ಚಿಂತೆ. ಹೊಳಿರೆ, ನಿನ್ನ ಅಭಿಪ್ರಾಯವೇನು? ವಿನತೆಯ ಬರಬೇಕ ಹುಲುಹುಲುಗೊಳ್ಳುವ ಕಾರ್ಯಕ್ಕೆ ಆನಲನು ನಾನೇನು ಎಂದನು ಮಾರುತ್ತ ಮಖವನಿಗೆ ನಿರುತಿ ಬೆಂಕಿಯನ್ನು ಕಂಡು ಆಕರ್ಷಿತವಾದ ಪತಂಗ ಬೆಂಕಿಯಲ್ಲೇ ನಶಿಸಿ ಹೋಗುತ್ತದೆ. ಹೌದು. ಆ ದಾನವರು ಹಾಗೆ ಆ, ಇನ್ನು ಮುಂದೆ ಎಲ್ಲಿಯಾದರೂ ನಾಗಲೋಕದಲ್ಲಿ ಅವರು ದಾಳಿ ಮಾಡಿದ್ದಾರೆ, ಆ. ಅವರನ್ನು ಕೊಂದು ಕೊಡುತ್ತೇನೆ. ನಿರ್ಭೀತ ಬಲುದೋಷವಾಯಿತು. ಬಲು ದೋಷವಾಂತೇನ ನೀವೆಂದ ನುಡಿಗೆ ಆಯ ಆಯ ಬಲು ದೋಷವಾಂತೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಲಿಗಳು ನಿಶ್ಚಯ ನಿಶ್ಚಯ ಸಂಗರದೊಳಗೆ ಸಂಗರದೊಳಗೆ ಕಳ್ಳರ ಭೀತಿಯು ನಮಗಳಿಲಿದ್ದಾಗ ಕಳ್ಳರ ಭೀತಿಯು ನಮಗಳಿಲಿದ್ದಿಲ್ಲ ನಳಿನನ ಬಲದಯದಲ್ಲಿ ಸುಳ್ಳಲ್ಲ ಬಲು ದೋಷವಾಂತೇನ ನೀವೆಲ್ದ ನುಡಿಗೆ ದಿಕ್ಪಾಲಕರೇ, ನಿಮ್ಮದಾಗಿರುವಂತಹ ಮಾತುಗಳನ್ನು ಕೇಳಿ ಬಹಳಷ್ಟು ಸಂತೋಷವಾಯಿತು. ನಾನು ನಿಮ್ಮ ಪರಾಕ್ರಮದ ಮೇಲೆ ಶಂಕೆಯನ್ನಿರಿಸಿ ಈ ಪ್ರಶ್ನೆಯನ್ನು ಕೇಳಿದವನಲ್ಲ. ನಾವು ಮಾಡುತ್ತಿರುವಂತಹ ಕಾರ್ಯ ಕೆಲಸಗಳಲ್ಲಿ ನೀವು ಎಷ್ಟು ಜಾಗೃತರಾಗಿದ್ದೀರಿ ಎಂಬುದನ್ನು ತಿಳಿಯುವಂತಹ ಉದ್ದೇಶದಿಂದಲೇ ಈ ಪ್ರಶ್ನೆಯನ್ನು ನಾನು ಕೇಳಿದೆ, ಬೇರೆ ಯಾವ ಉದ್ದೇಶದಿಂದಲೂ ಅಲ್ಲ. ಆದರೆ ನಿಮ್ಮದಾಗಿರುವಂತಹ ಈ ವೀರೋಚಿತ ನುಡಿಗಳನ್ನು ಕೇಳುವಾಗ ಮನಸ್ಸಿಗೆ ಪರಮಾನಂದವಾಗುತ್ತಾ ಇದೆ. ಹಾಗೆಯೇ ಮುಂದೆ ಬರುವಂತಹ ಕಳರನ್ನು ಎಷ್ಟೇ ಬಲಿಷ್ಠರಾಗಿರಲಿ ಅವರನ್ನು ಕೊಂದು ಕಳೆಯುವಂತಹ ಸಾಮರ್ಥ್ಯ ವಿಶ್ವಾಸ ನಮ್ಮಲ್ಲಿ ಇದೆ ಎಂಬುದಾಗಿ ನಾವು ಭಾವಿಸಿಕೊಂಡವರಿದ್ದೇವೆ. ಹಾಗೆಯೇ ಏನೇ ಬರಲಿ ಗೋವಿಂದನ ದಯೆ ಇರಲಿ ಎಂಬ ಮಾತಿನಂತೆ ಇಂದಿನ ಈ ಸುಧರ್ಮ ಸಭೆಯನ್ನು ಇಲ್ಲೇ ಮುಕ್ತಾಯಗೊಳಿಸಿ ನಮ್ಮ ನಮ್ಮ ಬಿಡದಿಗಳನ್ನು ಸೇರೋಣವೇ? ಏನು ನಿಮ್ಮ ಅಭಿಪ್ರಾಯ? ಹೋಗೋಣ.
ಪವಮಾನ ಚರಿಸುತ್ತ ಬರಲು ಯಕ್ಷನ ಚರಿಸುತ್ತ ಬರಲು ಯಕ್ಷನ ಉದ್ಯಾನ ದಿಡಿಗೆಗೆ ಸಕಲ ಚರಾಚರಂಗಳ ಪ್ರಾಣರೂಪ ಎನ್ನುತ್ತಲ ಪವಮಾನ ಉತ್ತಮವಾದ ಲೋಕ ಎಂದು ಪರಿಗಣಿಸಲ್ಪಟ್ಟದ್ದು ಈ ದೇವಭೂಮಿ. ಅದರಲ್ಲಿ ಮುಖ್ಯ ವಿಭಾಗ ಸುಧರ್ಮ ಎನ್ನುವ ಸಭೆ. ಅಲ್ಲಿ ಅಷ್ಟಪ್ರಧಾನರು ದಿಕ್ಪತಿಗಳು ಎಂಬ ಲೆಕ್ಕ. ಅದರಲ್ಲಿ ವಾಯುವ್ಯ ದಿಕ್ಕಿನ ಅಧಿಪತಿಯಾದ ವಾಯುದೇವನೇ ನಾನು. ಮಿಕ್ಕುಳಿದ ಪ್ರಧಾನರು ಬೇರೆಯಾಗುವ ಕ್ರಮ ಇಲ್ಲ. ಬಲದಲ್ಲಿ ಪ್ರಬಲ ಪ್ರಪಂಚನ ಎಂದೇ ಹೆಸರು. ಮಾತ್ರವಲ್ಲ, ಸಕಲ ಚರಾಚರಗಳ ಪ್ರಾಣರೂಪವೇ ನಾನು. ಇವತ್ತಿನ ಈ ದೇವಾಲೋಕದ ಸಭಾ ಮುಕ್ತಾಯವಾಗಿ ನನ್ನ ಲೋಕವನ್ನು ಸೇರಿ ನಮ್ಮವರ ಯೋಗಕ್ಷೇಮ ವಿಚಾರಣೆ ಮಾಡಿ ಇದ್ದ ಬಿಡುವಿನ ವೇಳೆಯಲ್ಲಿ ವಿಹಾರಾರ್ಥವಾಗಿ ಹೊರಟು ನಿಂತಿದ್ದೇನೆ. ನಿತ್ಯ ನೂತನವಾಗಿರುವ ಕರ್ಮಕ್ಷೇತ್ರ ಭೂಮಿ ಯಾವುದೇ ಒಂದು ರೀತಿಯ ಆಕರ್ಷಣೆ ತೆರನಾಗಿ ಹೊರಟು ನಿಂತಿದ್ದೇನೆ ಎಂದು ಹೇಳಿದರೆ ತಪ್ಪಾಗಲಾರದು. ವಿಹರಿಸುತ್ತಾ ಮುಂದುವರಿಯುತ್ತೇನೆ.
ಏನು ಸೊಬಗಿನು ಇರುವುದೀ ಬಲವೋ ಆಗ ಆನದ ಏನು ಸೊಬಗಿನು ಇರುವುದಿ ಬಲವೋ ಜಗದೊಳಿದಕ್ಕೆ ಸಮಾನವಿಲ್ಲ ನಿಶ್ಚಯವೋ ಜಗದು ಇದಕ್ಕೆ ಸಮಾನವಿಲ್ಲ ನಿಶ್ಚಯವೋ ಕಾಣಿಪುದು ನಾಲ್ದೆಸೆಗಳಲ್ಲಿ ಕುಸುಮ ಫಲವೆನುತ ಮುಂಬರಲ್ಲ ನಲಿನ ಮುಖಿ ಅಂಜನೆಯ ಪವಮಾನ ಇರುವುದಿ ಬಲವೋ ಜಗದೊಳಿದಕ್ಕೆ ಸಮಾನ ಇನ್ನೊಂದಿಲ್ಲ ನಿಶ್ಚಯವೋ ದಿವ್ಯಧಾಮಗಳಲ್ಲಿ ಇದು ಒಂದು. ಇದುವೇ ಕಿಷ್ಕಿಂಧ. ಪ್ರಶಾಂತವಾದ ವಾತಾವರಣ, ಹುಲಸಾಗಿ ಬೆಳೆದಿರುವ ಸಾಲು ಮರಗಳು, ತುಂಬಿ ಹರಿಯುವ ನದಿಗಳು, ಇದನ್ನೆಲ್ಲ ಕಾಣುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇತ್ತು. ಮುಂದುವರಿಯುತ್ತೇವೆ. ನಾರಿ ಮಣಿಯೋ ಕಂಡು ತಲಮನ ಸೂರ್ಯಾಯ್ತು ತನು ಮನ ಸೂರ್ಯಾಯ್ತು ನಾರಿ ಮಣಿಯಂ ಕಂಡು ತನು ಮನ ಸೂರ್ಯಾಯ್ತು ರಮಿಸತಿ ಸಾರಲ ಸತಳ ಮುಂದೆ ಇದಕ್ಕೆ ದಾರಿಯ ಸಗುವೆನು
ರಮಿಸದೆ ಸಾರಲ ಸದಳ ಮುಂದೆ ಇದಕ್ಕೆ ದಾರಿಯ ಸಗುವೆನು ಬಳಿಯವೇ ಸೇರಿ ಕೈ ತುಡುಕಿದರೆ ನಾ ಅವಿಚಾರಿಯಾಗುವೆನು ನಿದ್ರಿಪ ವೀರ ನೆಚ್ಚರವಾಗಿ ಮನ ನಿರ್ಧಾರ ಕೆಡಿಸುವನು ನಿದ್ರಿಪ ವೀರ ಎಚ್ಚರವಾಗಿ ಮನ ನಿರ್ಧಾರ ಕೆಡಿಸುವನು ಕನಸು ನನಸು ಒಂದು ಅರ್ಥವಾಗುತ್ತಾ ಇಲ್ಲ. ಕಾಣುವಾಗ ವಾನರ ಸ್ತ್ರೀಯಂತೆ ಕಂಡರು, ಆ ವರ್ಗದಿಂದ ಸುರದ್ರೂಪಿ ಎಂದು ಹೇಳಿದರೆ ತಪ್ಪಾಗಲಾರದು. ಹೌದು, ಸುಪ್ರಸವಾಗಿರುವ ಆ ದೇಹ ಯಾವುದೋ ಒಂದು ಕಮಲಭರಿತವಾದ ಈಕೆಯ ಅಂಗಸೌಷ್ಠವ ಅಗಪೂರ್ತಿಯನ್ನು ಮಾಡಲು ಧನಸಕ್ತಲಾಗಿದ್ದಾಳೆ ಎಂಬುದಕ್ಕೆ ಯಾವ ಸಂದೇಹವಿಲ್ಲ. ಹೌದು, ದಿವ್ಯ ಸಂದೇಶವೇ ಎಂಬಂತೆ ಆ ಶಿವನ ಅನುಗ್ರಹವೊಂದು ಪ್ರವಹಿಸಿ ನನ್ನೆಡೆಗೆ ಬರುತ್ತಾ ಇದೆ. ಅದನ್ನು ಅವಳಲ್ಲಿ ಸಂಯೋಜನೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ ಎಂದು ನನ್ನ ಕೆಲಸದ ಕರೆ ಎಚ್ಚರಿಸುತ್ತಾ ಇದೆ. ಹಾಗಿದ್ದರೆ ಇವಳನ್ನು ಸೇರುವುದು ಹೇಗೆ? ಸರಿ ಸರಿ. ಅಂತರಂಗದಿ ತಿಳಿದು ಹದಲವ ಅಂತರಂಗದಿ ತಿಳಿದು ಹದಲವ ಕಾಂತೆಯಳಿಗರಿವಾಗದಂತದಿ ಕಾಂತೆಯಳಿಗರಿವಾಗದಂತದಿಗೆ ತಾಂತವಕದಿಂದೊಲಿದು ರಮಿಸಿದ ಸಿದ್ಧಯೋಗದಲ್ಲಿ ಸಿದ್ಧಯೋಗದಲ್ಲಿ ಸರಿ ಸರಿ, ಇವಳನ್ನು ಕಂಡು ತನುಮನ ಸೂರೆಯಾಯಿತು. ಇವಳನ್ನು ನೇರವಾಗಿ ಸೇರಿದೆ ಎಂದಾದರೆ ಜಗತ್ತಿಗೆ ಆದರನಾಗಿರುವ ನಾನು ಸಕಲರ ದೂಷಣೆಗೆ ಒಳಗಾಗುತ್ತೇನೆ. ಹಾಗಾಗಿ ಇವಳಿಗೆ ಗೊತ್ತೇ ಆಗದ ಹಾಗೆ ಸಿದ್ಧಯೋಗದಿಂದ ಇವಳನ್ನು ಕೊಡುತ್ತೇನೆ. ನೋಡೋಣ.
ನಿತ್ಯಯುಳಿಷ್ಟು ಕಾಲವ ಕಳೆವಿಯುವುದು ತಾಳಲಾರೆನು ತಾಳಲಾರೆನು ಹಸಿವಿನಿಂದೊಡಲುರಿವುದು ತಾಳಲಾರೆನು ಹಸಿವಿನಿಂದೊಡಲುರಿವುದು ಹಾಲು ಸಕ್ಕರೆ ದ್ರಾಕ್ಷಿ ಬಾಳೆಹಣ್ಣನ್ನು ಕೊಡೋ ಜನನೆಯೇ ನಿದ್ದೆಯುಳೆಷ್ಟು ಕಾಲವ ಕಳೆಬೇಕೆಂದು ಅಮ್ಮ ಆದರೆ ನಿನಗೆ ಈ ಕರುಳಿನ ಕೂಗು ಕೇಳಿಸಲಿಲ್ಲವೇ? ಅಮ್ಮ ಹೇಳಮ್ಮ. ಎಚ್ಚರಗೊಳ್ಳಿ ಅಚ್ಚರಿಗೊಳ್ಳಲು ಕುಮಾರ ಪುಟ್ಟಿದನು ಹೆಚ್ಚಿನ ತನು ಕಾಂತಿಯೊಳೆಹ ಸಚ್ಚರಿತಂ ಗುಣಿಪೆಲುವುದು ಮುದ್ದಿಸುತ್ತದಳು ಕಂದ ಅಳದಿರೋ ಒಂದರಿ ಕ್ಷಣದೇ ಕಂದ ಅಳದಿರು ಒಂದರಿ ಕ್ಷಣದೇ ತಂದಿ ವಿಫಲ ಧೈರ್ಯದಿಂದಿರು ಮನದಿ ತಂದಿ ವಿಫಲ ಧೈರ್ಯದಿಂದಿರು ಮನದಿಯೇ ಸಂದೇಹಗೊಳ್ಳದಿರು ಸೂದರರು ಸಂದೇಹಗೊಳ್ಳದಿರು ಸೂದರರು ಚಂದದಿಂದುಣಿಸುವೆ ಮಮ ಕುಲದೀಪ ಸತ್ಕೀರ್ತಿ ಕಲಾಪ ಕಂದ ಅಳದಿರು ಒಂದರಿ ಕ್ಷಣದೇ ತಂದಿ ವಿಫಲ ಧೈರ್ಯದಿಂದಿರು ಮನದಿ ಕಂದ ಆಗ ಕಂದ ಅಮ್ಮ ಅರ್ಥ ಆಯ್ತು ಮಗನೇ. ಹಾ ಆದ ಕಾರಣವೇ ಎಚ್ಚೆದ್ದದಲ್ಲವೇ? ನೀನು ನಿದ್ದೆ ಮಾಡಿ ಎಷ್ಟು ಹೊತ್ತಾಯ್ತು? ಹೌದೇ, ನನಗೆ ಗೊತ್ತಾಗಲೇ ಇಲ್ಲವಲ್ಲ. ನಿನಗೆ ಗೊತ್ತಾಗಲಿಲ್ಲ, ನನಗೆ ಹಸಿವಾಗುತ್ತಾ ಉಂಟು. ಓ ನನ್ನ ಮುದ್ದು ಬಳಲಿದೆ ಕಂದ, ನನಗೆ ಗೊತ್ತಾಗಲೇ ಇಲ್ಲ ಕಂದ. ನಿನ್ನನ್ನು ನಾನು ಯಾಕೆ ಬಿಸಿದ್ದಂತ ಗೊತ್ತಾ? ಯಾಕೆ ನೋಡಿಲ್ಲಿ ಏನೋ ಚುರು ಚುರು ಅಂತ ಹೇಳುತ್ತಾ ಇದೆ. ಹಸಿವಾಗುತ್ತಿದೆಯೇ ಕಂದ? ಹೌದಮ್ಮ. ನಿನಗೆ ತಿನ್ನುವುದಕ್ಕೆ ಏನು ಬೇಕು ಕಂದ? ಅಮ್ಮ ಅಮ್ಮ ಕಂದ ಹಾಲು ಕೊಡಮ್ಮ. ಹಾಲ ಸ್ವಲ್ಪ ತಾಳು.
ಕಂದ ಅಮ್ಮ ಹಾಲಿಲ್ಲ ಮಗನೇ. ಹಾಲಿಲ್ವಾ? ಇಲ್ಲ. ಬೇಡ ಬಿಡು. ಹ. ಅಮ್ಮ ಅಮ್ಮ ಸಕ್ಕರೆ ಆದ್ರೂ ಕೊಡಮ್ಮ. ಸಕ್ಕರೆ ಹ. ಸ್ವಲ್ಪ ತಾಳು. ಇಲ್ಲೇ ಇರಿಸಿದ್ರಲ್ಲ. ಕಂದ ಅಮ್ಮ ಸಕ್ಕರೆಯೂ ಇಲ್ಲ ಮಗನೇ. ಅಮ್ಮ ಬಾಳೆಹಣ್ಣಾದ್ರೂ ಉಂಟೋ? ಬಾಳೆಹಣ್ಣೆ ಅದು ಇಲ್ಲವಲ್ಲ ಕಂದ. ಅಮ್ಮ ಕಿತ್ತಲೆ ಜಮ್ಮು ನೆರಳೆ ಆದ್ರೂ ಕೊಡಮ್ಮ. ಇಲ್ಲಿ ಕಿತ್ತಳೆ ನಿಮ್ಮ ಹತ್ರ ಇಲ್ಲ ಕಂದ, ತಂದರಿಸಿದ್ದು ಮುಗಿದಿದೆ ಕಂದ. ಯಾವುದೂ ಇಲ್ವಾ? ಏನು ನನಗೆ ಹಸಿವು ಸಹಿಸುವುದಕ್ಕಾಗುವುದಿಲ್ಲ, ನಾನು ಸಾಯುತ್ತೇನೆ. ಕಂದ ಹಾಗೆಲ್ಲ ಹೇಳಬಾರದು. ಎದ್ದೇಳು ನೀನು, ಎದ್ದೇಳು. ಹಾಗೆಲ್ಲ ಹೇಳಬಾರದು ಮಗ. ನನಗೆ ಹಸಿವು ಸಹಿಸುವುದಕ್ಕೆ ಆಗುವುದಿಲ್ಲ ಅಮ್ಮ. ಗೊತ್ತಾಯ್ತು ಮಗನೇ, ಯಾಕೆ ಏನು ಅಂತ ಗೊತ್ತಿಲ್ಲ. ಹಾ. ಬಳಲಿ ಬಸವಳಿದು ಮಲಗಿದ್ದೆ. ಹಾ. ಅಮ್ಮ ಎನ್ನುವ ಕೂಗು ಕೇಳಿದ ಕ್ಷಣ ಹಾ. ಒಡನೆಯೇ ಎಚ್ಚರವಾಯಿತು ನನಗೆ. ಹಾ. ನಿನಗೆ ತಿನ್ನುವುದಕ್ಕೆ ಏನಾದರೂ ತಂದು ಕೊಡುತ್ತೇನೆ. ಹಾ. ಆದರೆ ಈಗ ಏನಿಲ್ಲವಲ್ಲ, ನಿನಗೆ ಹಣ್ಣು ತಂದು ಕೊಡುತ್ತೇನೆ. ಹಣ್ಣು ಅಮ್ಮ ಕೊಡಮ್ಮ, ಬೇಗ ಕೊಡು. ಆದರೆ ಇಲ್ಲ, ಈಗ ಇಲ್ಲವಲ್ಲ. ಮತ್ತೆಲ್ಲಿ ಉಂಟು? ಕಾಡಿಗೆ ಹೋಗಿ ಹಣ್ಣನ್ನು ಆಯ್ದು ಕೊಯ್ದು ನಿನಗೆ ತಂದು ಕೊಡುತ್ತೇನೆ ಕಂದ. ನೀನು ಕಾಡಿಗೆ ಹೋಗಿ ಈ ವರ್ಷವೇ ಬರುತ್ತೀಯಾ? ಇಲ್ಲಿಗೆ. ನನಗೆ ಈಗಲೇ ಬೇಕು. ಕಂದ ಕಂದ, ಅಮ್ಮ. ಮರದಿಂದ ಮರಕ್ಕೆ ಹಾರುವ ಪಂಗಡಕ್ಕೆ ಸೇರಿದವರು ನಾವು. ಹೌದು. ಈ ಕ್ಷಣವೇ ಹೋಗಿ ತಂದು ಕೊಡುತ್ತೇನೆ ಮಗನೇ. ಹಾಗಿದ್ದರೆ ನೀನು ಬೇಗ ಬರುತ್ತೀಯಾ? ಖಂಡಿತವಾಗಿಯೂ. ಹಾ. ಆದರೆ ಒಂದುಂಟು. ಏನಮ್ಮ? ಓ ಇಲ್ಲಿ ಬಾ, ಕುಳಿತುಕೋ ಇಲ್ಲಿ. ನಾನು ಬರುವಲ್ಲಿಯವರೆಗೂ ಇಲ್ಲಿಂದ ಕದಲಬಾರದು. ಆದಿತಮ್ಮ. ಅಮ್ಮ ಹೇಳುತ್ತಾ ಇದ್ದೇನೆ, ಹಾ. ಸುಮ್ಮನ ಹಾಗೆ ಕುಳಿತಿರಬೇಕು. ನೀನು ಹೋಗಮ್ಮ. ಆದೀತು ಆದೀತು. ಮಗನೇ ಎಲ್ಲಿಯೂ ಹೋಗಬಾರದು. ನೀನು ಹೋಗ್ತೇ ಇಲ್ವಾ ಈಗ? ಆದೀತು ಆದೀತು. ಕಂದ. ನೀನೀಗ ಹೋಗ್ತೇ ಇಲ್ವ ಈಗೊಮ್ಮೆ? ಹಾ ಸರಿ ಸರಿ. ಓಯ್, ಅಮ್ಮ ಹಣ್ಣು ತರುತ್ತೇನೆ ಎಂದು ಹೋಗಿದ್ದಾಳೆ. ಎಷ್ಟು ಹೊತ್ತಾಯ್ತು? ಅಮ್ಮ ಬರುವ ಲಕ್ಷಣವೇ ಕಾಣುತ್ತಾ ಇಲ್ಲ. ಏನು ಮಾಡಲಿ, ಹಸಿವು ಸಹಿಸುವುದಕ್ಕೆ ಆಗುವುದಿಲ್ಲ. ಆ ತರುಣಿ ಬಾಗಲಮ್ಮ ಪರಿಚರದ ಬರುತ್ತಾಳೆ ಅಂತ ಕಾಯುತ್ತಾ ಇದ್ದೆ. ಓಯ್, ಆ ಕಡೆ ಮೇಲೆ ನೋಡಿ, ಒಂದು ದೊಡ್ಡ ಹಣ್ಣು ಕಾಣುತ್ತಾ ಇದೆ. ಕೆಂಪು ಕೆಂಪಾಗಿ ಒಳ್ಳೆ ಹಣ್ಣಾಗಿದೆ. ಒಂದು ಕೆಲಸ ಮಾಡುವ, ಅಮ್ಮನಲ್ಲಿ ಹೇಳಬಾರದು ನೀವು. ಅಮ್ಮ ಬರುವ ಮೊದಲು ಆ ಹಣ್ಣನ್ನು ಕಿತ್ತು ನಾನು ತಿಂದು ಉಳಿದಾರ್ಧವನ್ನು ಅಮ್ಮನಿಗೆ ಕೊಡುತ್ತೇನೆ. ನಿಮಗೂ ಸ್ವಲ್ಪ ಕೊಡುತ್ತೇನೆ, ಮನೆಯಲ್ಲಿ ಹೇಳಬೇಡಿ. ಇನ್ನು ತಡ ಮಾಡುವುದಿಲ್ಲ. ಇಲ್ಲಿಂದ ಒಂದೇ ನೆಗೆದಕ್ಕೆ ಅಲ್ಲಿಗೆ ಹರುತ್ತೇನೆ.
ಬಲ ವೈರದಿಂದ. ಒಂದು ಕಾಲದಲ್ಲಿ ನಾನು ಒಬ್ಬನೇ ಆಗಿದ್ದೆ, ಆದರೆ ಆ ದೇವತೆಗಳ ಕುಬುದ್ಧಿಯಿಂದ ಎರಡಬೇಕಾದ ಕಾರಣ ಬಂತು. ವಿಷ್ಣುವಿನ ಕರೆಗೆ ಅಮೃತವನ್ನು ಬಡಿಸುತ್ತಿದ್ದ ನಾನು ಕೂಡ ಆ ಪಂಕ್ತಿಯಲ್ಲಿ ಕುಳಿತಿದ್ದೆ. ಆದರೆ ಈ ಸೂರ್ಯಚಂದ್ರರು ಹೋಗಿ ಆತನಿಗೆ ಸೂಚಿಸಿದರು. ವಿಷ್ಣು ಯೋಚಿಸಿದರೆ ತನ್ನ ಕೈಯಲ್ಲಿದ್ದ ಸುದರ್ಶನದಿಂದ ನನ್ನ ಕಂಠವನ್ನೇ ಛೇದಿಸಿದ. ಹಾಗಿರುವಾಗ ರುಂಡ ಮುಂಡ ಎರಡಾಯಿತು. ರುಂಡಕ್ಕೆ ರಾಹು, ಮುಂಡಕ್ಕೆ ಕೇತು ಎಂದು ನಾಮಕರಣವಾಯಿತು. ದೇವತೆಗಳ ಕೋರಿಕೆಯ ಮೊರೆಗೆ ವರ್ಷಕ್ಕೊಮ್ಮೆ ಅಥವಾ 2 ಬಾರಿ ಸೂರ್ಯಗ್ರಹಣವೋ ಚಂದ್ರಗ್ರಹಣವೋ ಎಂಬ ವೈರವನ್ನು ನಾವು ನಡೆಸಿಕೊಡುತ್ತಿದ್ದೇವೆ. ಇಂದು ಆ ಕಾಲ ಬಂದಿದೆ, ತಡಬಾಡುದು ಸರಿಯಲ್ಲ. ನಡೆಯುತ್ತೇನೆ ಆ ಕಡೆಗೆ. ನಿರ್ಭೀತಿಯಿಂದಿರು ಕಂಡು ನುಡಿದನು ಖಾತಿಯಿಂದ. ನನ್ನ ಮೊದಲೇ ಯಾವನೊಬ್ಬ ಸೂರ್ಯನನ್ನು ನುಂಗಲು ತಿನ್ನುವುದಕ್ಕೂ ಹೊರಟಿದ್ದಾನೆ, ಅವನನ್ನು ತಡೆಯಲೇಬೇಕು. ನಡೆಯುತ್ತೇನೆ. ಶಿಶುವ ಚಿನ್ನ ನನ್ನ ಮುಂದೆ ನೀನು ಸೂರ್ಯನನ್ನು ನುಂಗುವುದಕ್ಕೆ ಹೊರಟೆಯಾ? ಹೌದು. ಕಿರುಬೆರಳ ಬಾಲಕನೇ, ನೀನು ಮಾಡುದು ಸರಿಯಲ್ಲ. ನಾನು ಈಗಲೇ ಸಾಯಿಸಿ ಬಿಡುತ್ತೇನೆ. ಆರಾಧನೆ ನಿನಗೇನು?
ತಿನ್ನುವುದಕ್ಕೆ ಮೇಲೆ ನೆಗೆದಿದ್ದೇನೆ. ಮಧ್ಯಪಥದಲ್ಲಿ ನನ್ನನ್ನು ಇಡ್ತಾರೆ. ಅರ್ಥ ಆಯ್ತು ನನಗೆ. ನಿನಗೆ ಈ ಹಣ್ಣು ಬೇಕೆಂದು. ಏನೇ ಆಗಲಿ ನಾನು ಹಾರುವುದೇ, ತಿನ್ನುವುದೇ. ನಾನು ನೀನು ನೋಡೋಣ. ಆಗಲೇ ಹೋಗುತ್ತಿದ್ದಾರೆ, ಸುಮ್ಮನಾಗ. ಈಗ ಗೊತ್ತಾಯ್ತಾ? ಯಾರು ನೀನು? ನಮ್ಮನ್ನು ಯಾಕೆ ನಂಬಿದೆ? ನಾನು ಸ್ವರ್ಪಾನು ಅಂದ್ರೆ ಏನಾ? ಸ್ವರ್ಪಾನು ಅಂದರೆ ನನ್ನ ಹೆಸರು ಮಾರಾಯ. ನನ್ನನ್ನು ತಡೆಯೋದು ಯಾಕೆ ನೀನು? ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ. ಯಾರು ಕಳಿಸಿದ್ದು? ನನ್ನನ್ನು ದೇವೇಂದ್ರ ಕಳುಹಿಸಿಕೊಟ್ಟದ್ದು ಮಾರಾಯ. ದೇವೇಂದ್ರ ಅಂದ್ರೆ ಯಾರ? ನಮ್ಮನ್ನು ಕೇಳುವವನು. ಓ, ನಿಮ್ಮನ್ನು ಕೇಳುವುದಕ್ಕೆ ಒಬ್ಬ ಇದ್ದಾನಾ? ಬಿಡು ಮಾರಾಯ. ಇಷ್ಟೆಲ್ಲ ಮಾಡಿದ್ದು ನೀನು ಅವ ಹೇಳಿದಕ್ಕ? ಹಾಗಾದ್ರೆ ನಿನ್ನನ್ನು ಬಿಟ್ಟೆ. ಮನೆಯಲ್ಲಿ ಹೋಗಿ ಹೇಳು. ನಡೆ, ಹೋಗು. ಇವ ಹೋದ, ದೂರು ಕೊಡುತ್ತಾನೆ. ಅವ ಬರುವಾಗ ಅಲ್ಲಿ ನೋಡಿಕೊಳ್ಳುತ್ತೇನೆ. ಇಲ್ಲಿಂದಲೇ ನೆಗೆಯುತ್ತೇನೆ. ಕೇಳು ನಿರ್ಜರನಾಥ ಜನಗದ ಭಂಗ ಪೇಳಲರಿದು ಲೋಕ ವಿಖ್ಯಾತ ಪಾಲಾಬ್ದಿಯ ಮಥನದಿ ನೀವಿಲ್ಲರು ಪಾಲಿಸಿದಾಜ್ಞೆಯ ತೊಡಕಾಯ್ತಿಗೆ ಕೇಳು ನಿರ್ಜರನಾಥ. ಕಾಪಾಡುದಂದೇ ಕಾಪಾಡು, ನ್ಯಾಯ ಕೊಡು ನನಗೆ. ಯಾವನೋ ಒಬ್ಬ ಬಾಲಕನೇ ಹಿಂದೆ ನೋಡಿದರೆ ಬಾಲ ಕಾಣುತ್ತದೆ, ಮುಂದೆ ನೋಡಿದರೆ ಏನು ಚೇಷ್ಟೆ ಕಾಣುತ್ತಾ ಇದೆ. ನಾನು ನನ್ನ ಪಥದಲ್ಲಿ ಹೋಗಿ ಆತನನ್ನು ತಡೆದೆ. ಆದರೆ ಆತ ಹಿಂದೆ ಮುಂದೆ ನೋಡದೆ ನನಗೆ ಚೆನ್ನಾಗಿ ಬಡದಿದ್ದಾನೆ. ನ್ಯಾಯ ಕೊಡು ದೇವೇಂದ್ರ, ನ್ಯಾಯ ಕೊಡು. ಇಳಿದಾದ ಭಂಗಗಳು ಇಳಿದಾದ ಭಂಗಗಳು ಆದಿನ ಪುನ ಬಿಡುವನಿದಳು. ನಿನಗೆ ತಡೆದ ಬಾಲಕನ ತೋರ್ದರೆ ಬಾಳ ಕೊಡೆನವನ. ಸಾಮಾನ್ಯ ಬಾಲಕನೊಬ್ಬನು ನಿನಗೆ ಅವಮಾನವನ್ನು ಮಾಡಿದ್ದಾನೆ. ಹೌದು, ಮನ ಬಂದ ಹಾಗೆ ಶಿಕ್ಷಿಸಿದ್ದಾನೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಯೋಚಿಸಬೇಡ, ಆತನನ್ನು ನಾನು ನೋಡಿಕೊಳ್ಳುತ್ತೇನೆ. ಅದರ ಬಗ್ಗೆ ಏನಾದರೂ ಮಾಡುತ್ತೇನೆ, ನೀನಿನ್ನು ತೆರಳು. ಹಾಗೇ ಆಗಲಿ. ದೇವೇಂದ್ರ, ಸ್ವಲ್ಪ ಜಾಗ್ರತೆ. ಆಯ್ತಾ ಹಿಂದೆ ಮುಂದೆ ನೋಡದವನು ಪಡಿತಾನೆ. ನೋಡ್ತೇನೆ. ದೇವೇಂದ್ರ, ಎಂತ ನಮ್ಮ ಮಾನ ಮರ್ಯಾದೆಯನ್ನು ಉಳಿಸಬೇಕು. ದೇವತೆಗಳೇ, ತಡ ಮಾಡುವುದು ಸರಿಯಲ್ಲ. ಅತ್ತ ಹೋಗೋಣ. ಮಳೆತು ನಿಂದರೀಗ ನಿನ್ನ
ಮಲದು ನಿಂದರೀಗ ನಿನ್ನ ಕೊಲುವೆಯನ್ನು ಸುಳಿದು ಬಿಟ್ಟ ಅಸ್ತ್ರ ಸಂಕುಲವನೇ ಆಗಲಿ. ನಿನ್ನ ಹೋರಾಟ ಸಾಕು ಮಾಡು. ಮತಿಹೀನನ ಹಾಗೆ ವ್ಯವಹರಿಸಬೇಡ. ಅದು ಸೂರ್ಯ ಕಣ್ಣಲ್ಲ, ಅದನ್ನು ತಿಳಿದುಕೋ. ನಡೆ ಹಿಂದೆ. ನೀನು ನೋಡೋಣ. ಭೋಗ ಗುಡಿದು ತಡದೇನಲ ಬಾಲಕ. ಸಾಮಾನ್ಯ ಬಾಲಕ ನೀನು ಸೂರ್ಯನನ್ನು ಹಿಡಿಯಲು ಮುಂದಾಗುತ್ತಾ ಇದ್ದೀಯ. ಇದು ನಿನ್ನ ಮಕ್ಕಳಾಟಿಕೆಯಾಯಿತಲ್ಲವೇ? ಹೌದು. ಇದನ್ನು ಪ್ರಶ್ನಿಸಲು ಬಂದ ರಾಹುವನ್ನು ಓಡಿಸಿದ್ದೀಯ. ಹೌದು. ಎಲ್ಲ ಬಾಲಕ ಸಾರುತ್ತಿದ್ದೇನೆ ಕೇಳು. ಏನು? ಸುಧರ್ಮ ಪರಾಧ್ಯಕ್ಷನಾದ ದೇವೇಂದ್ರ ನಾನು. ನಿನ್ನ ಮಕ್ಕಳಾಟಿಕೆಯನ್ನು ಬಿಟ್ಟು ಪುರವನ್ನು ಸೇರಿಕೋ. ದೇವೇಂದ್ರ ಭೂತಳವನ್ನು ಬೆಳಗಿಸುವ ಪ್ರಖ್ಯಾತ ಪುರುಷ ಪ್ರಖ್ಯಾತ ಪುರುಷ ಲೋಕ ನಯನ ಈತಂಗೆ ಕಷ್ಟ ಕೊಡುವ ರೀತಿ ವಿಹಿತವೇ, ಕಷ್ಟ ಕೊಡುವ ರೀತಿ ವಿಹಿತವೇ. ಈತನಿಗೆ ಕಷ್ಟ ಕೊಡುವ ರೀತಿ ವಿಹಿತವೇ. ಭೂತಳವನ್ನು ಬೆಳಗಿಸುವ ಪ್ರಖ್ಯಾತ ಪುರುಷ ಲೋಕ ನಯನ ಈತನಿಗೆ ಕಷ್ಟ ಕೊಡುವ ರೀತಿ ವಿಹಿತವೇ, ವಿಹಿತವೇ. ಭೂತಳವನ್ನು ಬೆಳಗಿಸುವ ಪ್ರಖ್ಯಾತ ಪುರುಷ ಲೋಕನಯನ ಈತನಿಗೆ ಕಷ್ಟ ಕೊಡುವ ರೀತಿ ವಿಹಿತವೇ, ಈತನಿಗೆ ಕಷ್ಟ ಕೊಡುವ ರೀತಿ ವಿಹಿತವೇ.
ನಿನ್ನನ್ನು ನಾನು ಮೆಚ್ಚಿದೆ. ಆಗ ಬಂದವ ಬರಿಗೈಯಲ್ಲಿ ಬಂದ, ನೀನು ಬರುವಾಗ ಕೈಯಲ್ಲಿ ಏನೋ ಹಿಡಿದುಕೊಂಡು ಬಂದೆ. ಏನೋ ಅಲ್ಲ, ವಜ್ರಾಯುಧ. ಅದು ಯಾವುದೇ ಆಗಲಿ ಅವನನ್ನು ಒಡೆದು ಓಡಿಸಿದೆ. ನಿನ್ನಲ್ಲಿ ಬಂದು ದೂರು ಇತ್ತ, ನೀನು ಬಂದೆಯಾ? ಹೌದು. ನೀನು ಯಾರೇ ಆಗಲಿ ನನಗೆ ಲಕ್ಷ್ಯವಲ್ಲ. ಬಾಲಕ ಕಡಿಗಾಲಿದ್ದು ಇವಾಗ ಬಂದ ಕುಲಿಶದಿಂದ ಮುಖಕ್ಕೆ ಹೊಡೆಯ ಲಾಕ್ಷಣ ಕಿರುಬೆರಳು ಗಾತ್ರದ ಬಾಲಕನೇ. ಏನಲ್ಲ ಚಿಕ್ಕ ಬಾಲಕನೆಂದು ಬುದ್ಧಿ ಮಾತುಗಳನ್ನು ಹೇಳಿದರೆ ನನಗೇ ಉಪದೇಶವೇ. ಹೌದು, ತಾಳ್ಮೆಯನ್ನು ಪರೀಕ್ಷಿಸುತ್ತಾ ಇದ್ದೀಯ. ಈಗ ನನ್ನ ವಜ್ರಾಯುಧವನ್ನು ಎತ್ತಿದ್ದೇನೆ. ಇದರ ಹೊಡೆತವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಇದೆಯೇನೋ? ಪತಾಕೆಗಳ ಪರಮ ಮಿತ್ರ ನಾನು ಬಿಡುವುದಿಲ್ಲ. ನೀನು ನಾನು ನೋಡೋಣ. ವಜ್ರಾಘಾತಕ್ಕೆ ಒಳಪಟ್ಟು ಧರೆಗುರುಳಿದ್ದಾನೆ. ಮುಂದೇನಾಗುತ್ತದೆ ಎಂದು ನೋಡುತ್ತೇನೆ. ಸುತ್ತಲಿರಲ ಮಾರುತ್ತಾಗೆ ಪುತ್ರನಿಗೊದಗಿದ ವಿಪತ್ತ ಪರಿಕಿಸುತ್ತಲಾಗೋ ಮಸ್ತಕ ತೊಡೆ ಮೇಲೆರಿಸುತ್ತ ಮತ್ತಾತನ ಗುಣಗಣಗಳ ಎನ್ನಿಸುತ್ತಳಲ್ದೋ ಈತರ ದುರ್ಮಣವೋ ತನು ಜಾತನಿಗೊದಗಿಸಿದನೆ ಸುರನಾಥನು ಯೋಚಿಸದುಂದ ದುರಾತುಮನಿಂಗಾಗೆ ಮಾತೆಯು ತನ್ನ ಅಗಲಿದಳೆ ತಕ್ಕೆ ಪುಟ್ಟಿದ ದಿನವೇ ಈತಗೆ ಮೃತ್ತಿಗೆಯಲ್ದೆನುತ ವಿಧಾತನ ಲಿಪಿಯಾಯ್ತೆ ವಿಧಾತನ ಲಿಪಿಯಾಯ್ತೆ ಇಂತಹ ದೃಶ್ಯವನ್ನು ನೋಡುತ್ತಾ ಇದ್ದೇನೆ. ನಮ್ಮಲ್ಲಿ ಪ್ರಮುಖನಾದ ಇಂದ್ರನಿಗೆ ತನ್ನ ಜ್ಞಾನದ ಮೂಲಕ ಸಕಲವನ್ನು ತಿಳಿಯುವ ಸಾಮರ್ಥ್ಯವಿದ್ದರೂ ನನ್ನ ಅನುಗ್ರಹದಿಂದ ಹುಟ್ಟಿದ ನನ್ನ ಮಗನಿಗೆ ಇಂಥ
ಇಂತಹ ದುಸ್ಥಿತಿ ಒದಗಿತಲ್ಲ, ಇದಕ್ಕೆಲ್ಲ ಇಂದ್ರನೇ ಕಾರಣ. ನನ್ನ ವಾಯುಸ್ತಂಭನಗೊಳಿಸಿ ಸುಮ್ಮನೆ ಇದ್ದು ಬಿಡುತ್ತೇನೆ. ನೋಡೋಣ ಏನಾಗುತ್ತದೆ ಎಂದು. ನಿತ್ಯಾನಂದ ಜಯತು ಜಯತು ಗೋವಿಂದ. ಜಯ ಜಗನ್ಮಯ ಸಜ್ಜನ ಪ್ರಿಯ ಭಯ ನಿವಾರಣ ವಿಶ್ವಧಾರಣ. ಜಯತು ಜಯತು ಗೋವಿಂದ ನಿತ್ಯಾನಂದ ಗೋವಿಂದ. ನಾರಾಯಣ ಶ್ರೀಹರಿ, ನಿಮ್ಮನ್ನು ನೀನೇ ಕಾಪಾಡಬೇಕು ಸ್ವಾಮಿ. ಲೋಕದ ಸ್ಥಿತಿಗಳು ಅಸ್ತವ್ಯಸ್ತವಾಗಿದೆ. ಸಕಲ ಚರಾಚರ ಜೀವರಾಶಿಗಳು ಬದುಕುವುದೇ ಕಷ್ಟ ಸಾಧ್ಯವಾಗುತ್ತಾ ಇದೆ. ವಾಯು ಸಂಚಾರವೇ ಇಲ್ಲವಾಗಿದೆ ಸ್ವಾಮಿ. ನೀವೇ ಪರಿಹರಿಸಿಕೊಡಬೇಕು ಸ್ವಾಮಿ. ದೇವ ಏನಾಯಿತು? ಮಾರುತ ಬಾರೋ ಚರಾಚರ ಭರಿತ ಮಾರುತ ಮಾರುತ ಬಾರೋ ಚರಾಚರ ಭರಿತ ಮೂರು ಲೋಕಗಳಿಗೆ ಆಧಾರ ಸಚ್ಚರಿತ ಕಾರುಣ್ಯ ನಿಧಿನಿ ಸಂಚರಿಸದುಳಿದರೆ ಆರಿಲ್ಲ ಲೋಕಕ್ಕೆ ಕರ್ತರು ಬೇರೆ. ಮಾರುತ ಬಾರು ಆಯ ಅಯ್ಯ ಮಾರುತ, ಸಕಲ ಜೀವರಾಶಿಗಳಿಗೆ ಆಧಾರ ನೀನು. ಸುಮ್ಮನೆ ಕುಳಿತರೆ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗುತ್ತದೆ. ಬಾರಯ್ಯ. ಯಾಕೆ ನಾನು ಬರಬೇಕು? ಯಾವ ಕಷ್ಟ ನನ್ನನ್ನು ಆವರಿಸಿದೆಯೋ ಆ ಕಷ್ಟ ಇರುವ ತನಕ ನಾನು ಯಾರಿಗೂ ಸ್ಪಂದಿಸುವುದಿಲ್ಲ, ಎಲ್ಲಿಗೂ ಬರುವುದಿಲ್ಲ. ನೀನು ಬರಬೇಕಾದರೆ ನಾವೇನು ಮಾಡಬೇಕು? ನನ್ನ ಮಗನನ್ನು ಉಳಿಸಬೇಕು. ನಿನ್ನ ಮಗನನ್ನು ನಾನು ಬದುಕಿಸುತ್ತೇನೆ, ಬಾ ಹೊರಗೆ. ನನ್ನ ಮಗನನ್ನು ಉಳಿಸುತ್ತೀರಾ? ಹಾ, ಇಕೋ ನಿನ್ನ ಮಗ ಬದುಕುವಂತೆ ಅನುಗ್ರಹಿಸಿದ್ದೇನೆ. ವಾಯುದೇವ ಮರಗುವಂತ ಅವಶ್ಯಕತೆ ಇಲ್ಲ. ದೇವೇಂದ್ರನ ವಜ್ರಘಾತದ ಹೊಡೆತದಿಂದ ಹನಪ್ರದೇಶ ಊದಿಕೊಂಡಿದೆ. ಇನ್ನು ಮುಂದಕ್ಕೆ ಹನುಮಂತ ಎಂದು ಪ್ರಸಿದ್ಧನಾಗಲಿ. ಮಾತ್ರವಲ್ಲ, ಇವನು ನನ್ನ ಅನುಯಾಯಿ ಆಗುವಂತೆ ಹರಸಿದ್ದೇನೆ. ಕಂದ, ನನ್ನ ವಜ್ರಾಘಾತಕ್ಕೆ ಒಳಪಟ್ಟವನು ನೀನು. ಹೌದು. ಎಲ್ಲರೂ ನಿನಗೆ ವರವನ್ನು ನೀಡುತ್ತಿದ್ದಾರೆ. ನಾನು ಒಂದು ಕೊಡಬೇಕೆಂದು ಇದ್ದೇನೆ. ಏನು ವರ? ನೀನಾಗ ಕೊಟ್ಟದೆ ಸಾಕು. ಹಾಗಲ್ಲ ಕಂದ, ಮತ್ತೆ ವಜ್ರ ಶರೀರಿಯಾಗು, ವಜ್ರ ಕಾಯನಾಗು. ಶುಭವಾಗಲಿ ಕಂದ. ಸಂತೋಷವಾಯಿತು.
ಅಪ್ಪ ಮಾರುತನ ಮಗನಾದ ನೀನು ಹಾ ಇನ್ನು ಮುಂದೆ ಮಾರುತಿ ಎಂದು ಪ್ರಖ್ಯಾತನಾಗು. ಹಾ ನನ್ನ ವೇಗ ನಿನಗೆ ಅನುಗ್ರಹ ರೂಪದಲ್ಲಿ ಸಿದ್ಧಿಯಾಗುತ್ತದೆ. ಹಾ ಯಾವಳೋ ನಿನ್ನನ್ನು ಪಡೆದಳು ಹಾ. ಅವಳ ಸಂಗತ್ಯದಲ್ಲಿ ಸುಖದಿಂದ ಜೀವನ ನಡೆಸು. ಹಾ ಮಾತ್ರವಲ್ಲ, ಬ್ರಹ್ಮದೇವರು ಚಿರಂಜೀವಿಯಾಗುವಂತೆ ಹಾ. ಪರಮೇಶ್ವರ ದೇವರು ರುದ್ರಾಂಶ ಶಕ್ತಿಯನ್ನು ಅನುಗ್ರಹಿಸಿದ್ದಾರೆ. ಹಾ. ಹೋಗು ಮಗ, ನಿನಗೆ ಶುಭವಾಗಲಿ. ಸಂತೋಷವಾಯಿತು. ಅಪ್ಪನಿಂದ ವರವನ್ನು ಪಡೆದಿದ್ದೇನೆ. ಈ ವಿಚಾರವನ್ನು ಅಮ್ಮನಲ್ಲಿ ಹೇಳಬೇಕು. ಇಲ್ಲಿಂದಲೇ ನಡೆಯುತ್ತೇನೆ. ಕಾಡಲ್ಲೇ ಹುಟ್ಟಿ ಕಾಡಲ್ಲೇ ಬೆಳೆದು ಕಾಡಲ್ಲಿ ಜೀವನ ಸಾಗರ ನಾವು. ನಮ್ಮನ್ನು ಕಾಡಕಿರಾತರು, ಸಬರರು, ಕಾಡಬೇಡರು, ಹುಲಿಯಂದರು ಹೀಗೆ ಕರೆಯುತ್ತಾರೆ. ಪ್ರತಿನಿತ್ಯವೂ ನಮ್ಮ ಕುಲದೇವನಾದ ಮಹಾದೇವ ಅಪ್ಪನಿಗೆ ಕೈ ಮುಗಿದು ಬೇಟೆ ಆಡುವುದು ನಮ್ಮ ಪದ್ಧತಿ. ಶಬರ ಕೂಟ ಸಿದ್ಧವಿದೆ, ಬೇಟೆಗೆ ಹೋಗೋಲಿ ನಿಮ್ಮ ಅಭಿಪ್ರಾಯವೇನು? ಹೆಣ್ಣು ಮನೆಯಿಂದ ದಂಡ ಇರ್ಬೋದು. ಹೆಣ್ಣು
ಇನ್ಯಾಕೆ ಸಾವಕಾಶ, ನಡೆಯೋಣ ಬೇಟೆಗೆ. ನರಮಾಂಸಗಳ ದಿಮ್ಮಳಿಂದ ಚರಿಸಲಂದು ಪಾರಣೆಗೆ ದೊರಕಿ ತಿನ್ನುತ್ತ ಬೇಟೆಯಾಡದೆ ಬಹುಕಾಲವಾಯಿತು. ನಾವು ನಿಮ್ಮ ಜೊತೆಯಲ್ಲಿ ಬರುತ್ತೇವೆ. ಕ್ರೂರ ಮೃಗಗಳನ್ನು ಬೇಟೆಯಾಡಿ ಅವುಗಳ ಮಾಂಸವನ್ನು ತಿಂದು ಹೋಗೋಣ ಆ ಕಡೆಗೆ. ಶಹಬಾಷ್ ಶಹಬಾಷ್. ಹಾಗಾದ್ರೆ ತಡ ಮಾಡುದು ಸರಿಯಲ್ಲ, ನಡೆಯೋಣ ಆ ಕಡೆಗೆ. ತಗದ ದಿನತ ದಿಮಿತ ದಿನತ ತಗದ ದಿನತ 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 ಈಟಿ ಗಂಡಾರವಿಲ್ಲಾಟದ ಪ್ರೌಢರ ಈಟಿಗಟಾರವಿಲ್ಲಾಟದ ಪ್ರೌಢರು ದಾಟೆಯಿಂದಲೇ ಬೇಟೆಯಾಡುತ್ತ ಬಂದ ರಾಗ ಬೇಟೆಯಾಡುತ್ತ ಬಂದ ರಾಗ ಇದ್ದಲ್ಲ ಋಷಿ ಮುನಿಗಳಲ್ದಿಲಾಗ ಲಕ್ಷ್ಮೀಶನ ಸ್ಮರಿಸುತ್ತಾಗ ಧ್ಯಾನವ ಗೈಯನು ಬರಲು ವನದೆಡೆಗೆ ಗೋವಿಂದ ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಮಾತನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡವರು. ನಾವು ಮಾಡುವಂತಹ ಯಾಗ ಯಜ್ಞಾದಿಗಳಿಂದ
ಹಾ ಸಂತೃಪ್ತಗೊಂಡಂತಹ ಸುಮನಸರು ಹಾ ಇಳೆಗೆ ಮಳೆಯನ್ನು ಸುರಿಸುತ್ತಾರೆ. ಹೌದು ಅದರಿಂದ ಭೂಮಿಯಲ್ಲಿ ಬೆಳೆ ಹೆಚ್ಚಾಗುತ್ತದೆ, ಹಾ ಲೋಕಕ್ಕೆ ಕಳೆ ಬರುವುದಕ್ಕೆ ಸಾಧ್ಯ ಉಂಟು. ಹಾ ಹಾಗಾಗಿ ಇಂದಿನ ದಿವಸ ಯಾಗ ಯಜನಾದಿಗಳನ್ನು ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಸಾಮಗ್ರಿಗಳನ್ನು ಸಿದ್ಧಪಡಿಸಿದ್ದೀರಿ ತಾನೆ? ಎಲ್ಲ ಆಗಿದೆ ಗುರುಗಳೇ. ಹೌದಾ? ಹಾ. ಹಾಗಿದ್ದರೆ ಯಾಗವನ್ನು ಪ್ರಾರಂಭಿಸೋಣ. ಬನ್ನಿ, ಹೀಗೆ ಬನ್ನಿ. ಕುಳಿತು ಬನ್ನಿ. ಓಂ ಇಂದ್ರಾಯ ಸ್ವಾಹ. ಸುಳಿದ ಜಪಜನಗಳ ಜಲದಿ ಮಿತ್ರರೇ ನೋಡಿ, ನಾ ತಿನ್ನೋ ವಸ್ತುಗಳನ್ನೆಲ್ಲ ಯಜ್ಞಕ್ಕೆ ಹಾಕುತ್ತಿದ್ದಾರೆ. ಇವರನ್ನು ಸುಮ್ಮನೆ ಬಿಡಬಾರದು. ಬಡೀರಿ ಬಡೀರಿ.
ಈಗ ಯಾರಿಂದ ಆಗುತ್ತದೆ ಎಂದು ವಿಚಾರಿಸಬೇಕು. ಮುಂದುವರಿಯುತ್ತೇನೆ. ನಿನ್ನನ್ನು ಇಲ್ಲಿ ಕರೆದದ್ದು ಯಾರು? ನಾನಾಗೆ ಬಂದದ್ದು. ಇದು ನಮ್ಮ ಅಂಕಿಗೆ ಒಳಪಟ್ಟಂತಹ ಪ್ರದೇಶ. ಓ ಹಾಗ? ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ಅದಕ್ಕ ನೀವು ಈ ರೀತಿ ಮಾಡುವುದು? ನೀನ್ ಮಾಡಿದ ಕೃತ್ಯ ಹೇಗಾಗಿದ್ದು ಗೊತ್ತಾ? ಹೇಗಾಗಿದೆ? ಮಾರಿ ಬಾಯಿ ಪೊಕ್ಕ ಕುರಿಮರಿ ಆಗಾಯ್ತು. ಕುರಿಮರಿ ನೀನು? ಇನ್ನಾದ್ರೂ ಹುಡುಗಾಟಿಗೆ ಬಿಟ್ಟು ಹಿಂದೆ ಸಾಗು. ಇಲ್ಲಾದರೆ ಎಷ್ಟು ಹೇಳಿದ್ರು ಕೂಡ ನನ್ನ ಮಾತು ನಿಮಗೆ ಅರ್ಥವಾಗುವುದಿಲ್ಲ. ಜಾನರಿಗೆ ಮಾತಿನ ಬೆಟ್ಟಂತೆ, ನಿಮ್ಮಂತ ಕೋನರಿಗೆ ದೊಡ್ಡ ಬೆಟ್ಟು. ನಾನು ನೋಡೋಣ.
ಬಲಯುತನು ಉರಿಯಲು ವ್ಯಾದರ ಬಳಗವೋ ವಿಪರ್ಯಾಸವೇ ಸರಿ. ವಾಸಿಸುತ್ತಿರುವಂತಹ ವನವು ಹೊತ್ತಿ ಉರಿಯುತ್ತಾ ಉಂಟಲ್ಲ, ಈ ಉರಿಯನ್ನು ಸಹಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಏನು ಮಾಡೋಣ? ಯಾರು ಈ ಕೃತ್ಯವನ್ನು ಮಾಡಿದವ? ಬಿಡುವುದಿಲ್ಲ ಸುಮ್ಮನೆ. ಯಾರು ಈ ಕೃತ್ಯವನ್ನು ಮಾಡಿದ್ದಾನೋ ಅವನ ಅರಿತಂತಹ ವಿದ್ಯೆ ಅಥವಾ ಶಕ್ತಿ ಅವನಿಗೆ ಅರಿಯಗೆ ಬರುತ್ತದೆ. ಇನ್ನು ಈ ಕಲುಷಿತವಾದಂತಹ ಪ್ರದೇಶದಲ್ಲಿ ನಾನು ಇರುವುದು ಸರಿಯಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಹುಡುಕ್ತಾ ಮುಂದರಿದೆ. ಮರೆಯಾಗಲಿ ಸತ್ವವೆಂದು ಬೇಗುವುದರಿಂದ ತರಾರಿಸಿ ಮೇಘ ಕವಿದ ತರಣಿಯ ತೆರನಾದ ಮತಿ ಮಲಿನತ್ವದ ಇರುವಂತಾದುದು ಬಾಳ್ವೆ ಜಗದೇ. ಹೀಗಾಗುತ್ತದೆ ಎನ್ನುವ ಹಾಗೆ ನಾನು ಭಾವಿಸಿರಲಿಲ್ಲ. ಯಾವ ತಪ್ಪಿಗೆ ಬೇಕಾಗಿ ನನಗೆ ಈ ಶಿಕ್ಷೆ? ಸರಿ, ಇಲ್ಲಿಯೇ ದುಃಖಿಸುತ್ತಾ ಕುಳಿತಿರುವುದಲ್ಲ. ಈ ವಿಚಾರವನ್ನು ಅಮ್ಮನಲ್ಲಿಯೇ ಹೇಳಬೇಕು. ಮುಂದುವರಿಯುತ್ತೇನೆ. ಶರಣಮ್ಮ ಜನನಿ ಬೇಸರಿಸದಿರೆನ್ನೋಳು ತಾಯೇ ಕೇಳು, ಫಲ ತರುವಡೆಲಿ ಪೋಗ ನಭ ಪರಿಕಿಸಿದಿನ ತಾಯಿ ಕೇಳು. ತರಣಿ ಶೋಭಿಸುತ್ತೀರೆ ಹಣ್ಣೆಂದು ಭ್ರಮಿಸುತ್ತ ತಾಯಿ ಕೇಳು. ಒಡಲುರಿಯ ತಡೆಯದೆಲೆ ಬರದಿ ಲಂಘಿಸಿದೆನ ತಾಯಿ ಕೇಳು. ಶರಣಮ್ಮ ಜನನಿ ಬೇಸರಿಸದಿರೆನ್ನೋಳು ತಾಯಿ ಕೇಳು. ತಾಯೇ ಏನಾಯ್ತು ಕಂದ? ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ? ನಿನ್ನನ್ನು ಕಾಣದೆ ನಾನು ಎಷ್ಟು ಚಡಪಡಿಸಿದೆ ಗೊತ್ತಾ? ನಿನ್ನ ಈ ಸುಂದರವಾದ ಮುಖ ಯಾಕೆ ಹೀಗಾಯಿತು ಕಂದ? ಮಾತ್ರವಲ್ಲ, ದುಃಖಿಸುತ್ತಾ ನೆಲನೂಟಕನಾಗಿ ಬಂದೆಯಲ್ಲ. ಹೌದಮ್ಮ. ಏನಾಯಿತು ಕಂದ? ಅಮ್ಮ, ಹೇಳು ಕಂದ. ಮೊದಲಾಗಿ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳುತ್ತಾ ಇದ್ದೇನೆ. ಅದಿರಲಿ ಕಂದ, ಏನಾಯಿತು ಅದನ್ನು ಹೇಳು. ನೀನು ಹೋದ ನಂತರ ನನಗೆ ಹಸಿವು ಸಹಿಸುವುದಕ್ಕೆ ಆಗಲಿಲ್ಲ. ಆ ಹೊತ್ತು ನಭದಲ್ಲಿ ತರಣಿಯು ಶೋಭಿಸುತ್ತಾ ಇದ್ದ. ಹಣ್ಣೆಂದು ಭ್ರಮಿಸುತ್ತಾ ಆ ಕಡೆಗೆ ಮರದಿಂದ ಲಂಘಿಸಿದನಮ್ಮ. ಹೌದೇ? ನನ್ನನ್ನು ತಡೆಯಲು ರಾಹು ಮುಂದಾದ. ಅವನನ್ನು ಒಡೆದು ಬಡಿದು ಒಟ್ಟಿದೆ. ಪರಿಣಾಮವಾಗಿ ಕೇಳುವುದಕ್ಕೆ ದೇವೇಂದ್ರ ಅಲ್ಲಿಗೆ ಬಂದ. ಹೌದೇ? ಅವನಲ್ಲಿ ಕಾಳಗ ಏರ್ಪಟ್ಟಿದ್ದಮ್ಮ. ನಂತರ ನಾನು ಮೃತಪಟ್ಟಿದ್ದೆ. ಹೌದೇ? ತಂದೆಯಾದ ವಾಯುದೇವ 3 ಮೂರ್ತಿಗಳ ಸಹಾಯದಿಂದ ನನ್ನನ್ನು ಬದುಕಿಸಿಕೊಂಡರು. ಓಹೋ. ನನಗೆ ಹನುಮ ಎನ್ನುವ ಹೆಸರನ್ನು ಇರಿಸಿದ್ದಾರೆ. ಹೌದೇ? 3 ಮೂರ್ತಿಗಳು ಮೆಚ್ಚಿ ನನಗೆ ವರವನ್ನು ಕರುಣಿಸಿದರು. ಓಹೋ. ಬ್ರಹ್ಮದೇವನು ಚಿರಂಜೀವಿಯಾಗು ಎಂದು, ಈಶನು ರುದ್ರಾಂಶ ಶಕ್ತಿ ಎಂದು, ಶ್ರೀಹರಿಯು ತನ್ನ ಅನುಯಾಯಿಯಾಗುವಂತೆ ಎಂದು, ದೇವೇಂದ್ರನು ವಜ್ರ ಶರೀರೆಯಾಗುವಂತೆ ತಂದೆ ವಾಯುವೇಗವನ್ನು ಅನುಗ್ರಹಿಸಿದರಮ್ಮ. ಕಂದ, ಅಮ್ಮ, ಇಷ್ಟು ಸಂತೋಷವಾದ ವಿಷಯ. ನೀನು ಯಾಕೆ ದುಃಖಿಸುತ್ತಾ ಇದ್ದೀಯಾ? ಅಲ್ಲಿಗೆ ಮುಗಿಯಲಿಲ್ಲ. ಮತ್ತೆ ಈ ವಿಚಾರವನ್ನು ನಿನ್ನಲ್ಲಿ ಹೇಳಬೇಕೆಂದು ಬರುವ ವೇಳೆ ಕಾಡ ಮಧ್ಯೆ ಕಿರಾತರು ಋಷಿಮುನಿಗಳಿಗೆ ಪೀಕನೆ ನೀಡುತ್ತಾ ಇದ್ದರು. ಹೌದೇ? ಅವರನ್ನು ಯಾರನ್ನು ರಕ್ಷಿಸದೆ ಇಡೀ ಕಾಡಿಗೆ ಬೆಂಕಿ ಹಾಕಿದೆ ಅಮ್ಮ. ಇದರಿಂದ ಕೋಪಗೊಂಡ ಋಷಿಮುನಿಗಳು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟರು. ಶಾಪವೇ? ಹೌದಮ್ಮ. ನಾನು ಕಲಿತ ವಿದ್ಯೆ ನನಗೆ ಅರಿವಿಗೆ ಬಾರದೆ ಹೋಗಲಿ ಎಂದು. ನನಗಿನ್ನು ಯಾರು ಗತಿ? ನೀನೇ ಅಮ್ಮ, ಕಾಪಾಡಮ್ಮ. ಪುತ್ರನ ನಡೆ ನುಡಿಗಳು ಹಿಗ್ಗುತ್ತಲಿ ಬಿಡಿದು ಪಿಡಿದಪ್ಪು ತಿಲ್ದೊಳಗ ಮುನಿ ಬಳಗೋ ಬಿತ್ತರಿಸುವುದರಿ ನಿನ್ನ ಚರಿತ್ರ
ಜಗಗದಿಗವಾಗಿ ಬೆಳಗಳೆ ಎನ್ನುತ್ತ ಜಗಗದಿಗವಾಗಿ ಬೆಳಗಲಿ ಎನ್ನುತ್ತೋ ತೊಡಿಸುತ್ತಾರನ್ನದ ಉಡುದಾರ ಕೌಪಿನ ತೊಡಿಸುತ್ತಾರನ್ನದ ಉಡುದಾರ ಕೌಪಿನ ಉಡಿದು ಕುಂಡಲ ಬಾಲಿಟ್ಟು ಉಡಿದು ಕುಂಡಲ ಬಾಲಿಟ್ಟು ಜಡ ಜಲಾಭನು ರಾಮವತಾರದಿಂದಲೇ ಜಡ ಜಲಾಭನು ರಾಮವತಾರದಿಂದಲೇ ಪುಡವಿಯೊಳೆದು ಸೋತಲೇ ತೊಡಿಸುತ್ತರನ್ನದ ಉಡುದಾರ ಕೌಪೀನ ಉಡಿಸಿ ಕುಂಡಲವನಿಟ್ಟು ರಾಮ ರಾಮ ಅಮ್ಮ ಇದು ನಿನಗೆ ಚಿನ್ನದ ಉಡುದಾರ ಹಾಗೂ ಕೌಪೀನವನ್ನು ತೊಡಿಸಿದ್ದೇನೆ. ಮಾತ್ರವಲ್ಲ, ಒಂದು ಕುಂಡಲವನ್ನು ತೊಡಿಸಿದ್ದೇನೆ. ಒಂದು ಕುಂಡಲ ಸಾಕ? ಇಲ್ಲಿ ಕೇಳು ಕಂದ, ಇದರಲ್ಲಿ ಒಂದು ವಿಶೇಷತೆ ಇದೆ. ವಿಶೇಷತೆ ಅಮ್ಮ? ಹೌದು ಕಂದ, ಇದು ನಿನ್ನ ಜನ್ಮದಾತನಿಗೆ ಮಾತ್ರ ಗೋಚರಿಸುವುದು. ನಮ್ಮ ನಿಮ್ಮಿಬ್ಬರನ್ನು ಬಿಟ್ಟು ಮೂರನೆಯವರು ಯಾರು ಅದನ್ನು ಗುರುತಿಸುತ್ತಾರೋ ಅವನೇ ನಿನ್ನ ಪಾಲಿನ ದೇವರು. ಅವನನ್ನು ಸದಾ ಸ್ಮರಿಸುತ್ತಾ ಬಾ, ನಿನಗೆ ಖಂಡಿತ ಶುಭವಾಗುತ್ತದೆ ಕಂದ. ಕೀರ್ತಿವಂತನಾಗು ಮಗನೇ. ಈ ಪುಣ್ಯ ಕಥಾನಕವನ್ನು ಹಾಡಿದ ನೋಡಿದ ನಿಮಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಸ್ಥಳದಲ್ಲೇ ನೆಲೆಯಾದಂತಹ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಭಾಗವತರಲ್ಲಿ ಮಂಗಳವನ್ನು ಹಾಡಲು ವಿನಂತಿಸುತ್ತೇನೆ. ಮಂಗಲ ಶ್ರೀ ದುರ್ಗಾಂಬಿಕೆಗೆ ಮಂಗಲ ಶ್ರೀ ಪರಮೇಶ್ವರಿಗೆ ಅಲುದಿನ ಪುರಿಯುವ ಭಕ್ತರ ಪಾಲಿ ಬಿಡಿ ದುರ್ಗಾಂಬಿಕೆ ಮಂಗಲೋ ಮಂಗಲಂ ಜಯ ಮಂಗಲಂ ಶುಭ ಮಂಗಲೋ